ದೇಶಕ್ಕೆ ಕೋವಿಡ್ ಎಂಟ್ರಿಯಾಗುವ ಮೊದಲೇ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದೇ ಮೋದಿ ಸರ್ಕಾರದ 6 ವರ್ಷಗಳ ಸಾಧನೆ ಎಂಬುದಾಗಿ ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವ್ಯಂಗ್ಯವಾಡಿದ್ದಾರೆ. ಕೋವಿಡ್ ಮಹಾಮಾರಿಯಿಂದ ಸಂಕಷ್ಟಕ್ಕೆ ತುತ್ತಾಗಿರುವ ಜನರಿಗೆ ಆತ್ಮಸ್ಥೈರ್ಯ ತುಂಬುವ ಮತ್ತು ಮಾಹಿತಿ ನೀಡುವ ಕಾಂಗ್ರೆಸ್ ಆರೋಗ್ಯ ಅಭಯಹಸ್ತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೀಗ ಉಲ್ಫಮಾ ಅಮೆರಿಕ ಎಂದೆಲ್ಲ ಮಾತನಾಡುತ್ತಾರೆ ವಿನಃ ಯುವಕರಿಗೆ ಭರವಸೆ ನೀಡಿದ ಉದ್ಯೋಗ ಕಳೆದ 45 ವರ್ಷಗಳಲ್ಲಿ ಕುಸಿತ ಕಾಣದಷ್ಟು ಪಾತಾಳಕ್ಕೆ ಇಳಿದಿದೆ. ಬ್ಯಾಂಕುಗಳಲ್ಲಿ ಸಾಲ ಮರುಪಾವತಿಯಾಗುತ್ತಿಲ್ಲ. ಅದಕ್ಕೆ ಪೂರಕವಾಗಿ ಕೋವಿಡ್ ದಾಳಿ ಮಾಡುವ ಮೂಲಕ ಮೋದಿ ಸರ್ಕಾರ ಮಾಡಿದ ಗಾಯಕ್ಕೆ ಉಪ್ಪು ನೀರು ಎರಚಿದಂತಾಗಿದೆ. ಕೇಂದ್ರ ಸರ್ಕಾರದಿಂದ ಯಾವುದೇ ನೆರವು ರಾಜ್ಯಗಳಿಗೆ ಬರುತ್ತಿಲ್ಲ. ಇದನ್ನ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಸ್ಪಷ್ಟಪಡಿಸುತ್ತಾರೆ ಎಂದು ಹೇಳಿದರು. ಕಳೆದ 5-6 ವರ್ಷ ಆಡಳಿತ ಇದೆ. ದೇಶದ ಅರ್ಥವ್ಯವಸ್ಥೆಯನ್ನು ಒಂದು ರೀತಿ ಬಹಳ ಕೆಳಮಟ್ಟಕ್ಕೆ ಹೋಗ್ತಕ್ಕಂಥದಕ್ಕೆ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಅದು. ಬೇರೆ ಏನು ಸಾಧನೆ ಮಾಡಿಲ್ಲ. ದೇಶದ ಆರ್ಥಿಕ ವ್ಯವಸ್ಥೆ ಹಾಳು ಮಾಡಿಲ್ಲ. ಅದ್ರ ಮೇಲೆ ಇವತ್ತು ಈ ಕೊರೋನಾ ಬಂದಿದೆ. ಇನ್ನೂ ನಾವು ಇವತ್ತು ಕೆಟ್ಟ ಪರಿಸ್ಥಿತಿಗೆ, ಕಠಿಣ ಪರಿಸ್ಥಿತಿಗೆ ಹೋಗಿದ್ದೀವಿ. ಈ ವರ್ಷದ ಬಜೆಟ್ ಅಲ್ಲಿ ನಮಗೆ 12,000 ಕೋಟಿ ರೂಪಾಯಿ ಖೋತಾಗಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತ ಹಣ ನಮಗೆ ಈ ವರ್ಷ 2020-21ಕ್ಕೆ 12,000 ಕೋಟಿ ರೂಪಾಯಿ ಖೋತಾಗಿದೆ. ಸೊ ಈ ಒಂದು ರಾಜ್ಯಕ್ಕೆ ಇಷ್ಟು ಹಣ ಬರದೇ ಹೋದ್ರೆ ಡೆವಲಪ್ಮೆಂಟ್ ಹೇಗೆ ಮಾಡಕ್ ಸಾಧ್ಯ? ಈ ಸಂದರ್ಭ ಮಾಜಿ ಸಚಿವರಾದ ಜಯಮಾಲಾ, ವಿನಯ್ ಕುಮಾರ್ ಸೊರಕೆ, ಬ್ಲಾಕ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಜಿಲ್ಲಾಧ್ಯಕ್ಷ ಅಶೋಕ್ ಕೊಡಪೂರು, ವಿಶ್ವಾಸ್ ಅಮೀನ್, ಎಂಎ ಗಫೂರ್, ನವೀನ್ ಚಂದ್ರ ಜೆ ಶೆಟ್ಟಿ ಮುಂತಾದವರು ಹಾಜರಿದ್ದರು.